ಮುಲ್ಕಿಯ ಕೊಲ್ನಾಡು ಮೂಲದ ರಿಕ್ಷಾ ಚಾಲಕ ಮೊಹಮ್ಮದ್ ಶರೀಫ್ ಕೊಲೆ ಪ್ರಕರಣ ಖಂಡನಾರ್ಹವಾಗಿದೆ. ಪ್ರಕರಣ ಭೇದಿಸಿದ ಕೇರಳ ಹಾಗೂ ಕರ್ನಾಟಕ ಪೊಲೀಸರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಅಂತ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜ ತಿಳಿಸಿದ್ದಾರೆ. ರಿಕ್ಷಾ ಚಾಲಕರ ಮೇಲೆ ನಡೆಯುವಂತಹ ಕೃತ್ಯಗಳು ಗಂಭೀರವಾಗಿದೆ. ಕ್ಷುಲ್ಲಕ ಕಾರಣಕ್ಕಾಗಿ ರಿಕ್ಷಾ ಚಾಲಕನ ಹತ್ಯೆ ನಡೆದಿದೆ. ಈಗಾಗಲೇ ಮಂಗಳೂರು ನಗರದಲ್ಲಿ ರಿಕ್ಷಾ ಚಾಲಕರ ಮೇಲೆ ರಾತ್ರಿ ವೇಳೆಯಲ್ಲಿ ಅಪರಾಧ ಕೃತ್ಯಗಳು ನಡೆಯದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಮೃತ ರಿಕ್ಷಾ ಚಾಲಕರ ಕುಟುಂಬಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ನೆರವು ನೀಡಬೇಕು ಅಂತ ಅವರು ತಿಳಿಸಿದ್ರು. ಇನ್ನು ಮೊಹಮ್ಮದ್ ಶರೀಫ್ ಅವರ ಮೃತದೇಹ ಕರ್ನಾಟಕ ಕೇರಳ ಗಡಿಭಾಗ ಮಂಜೇಶ್ವರ ಕುಂಜತ್ತೂರು ಪದವಿನ ಬಾವಿಯಲ್ಲಿ ಪತ್ತೆಯಾಗಿತ್ತು. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವನನ್ನ ವಶಕ್ಕೆ ಕೂಡ ಪಡೆಯಲಾಗಿದೆ. ಮುಲ್ಕಿ ಕೊಲ್ನಾಡಿನಲ್ಲಿ ಸುಮಾರು 35 ವರ್ಷಗಳಿಂದ ರಿಕ್ಷಾ ಚಾಲಕರಾಗಿ ಸ್ನೇಹಜೀವಿಯಾಗಿ ಬಹಳ ಉತ್ತಮ ಒಬ್ಬ ಚಾಲಕನನ್ನು ಇತ್ತೀಚೆಗೆ ಅವರ ರಿಕ್ಷಾವನ್ನು ಬಾಡಿಗೆಗೆ ಅಂತ ಪಡೆದು ಕೇರಳ ರಾಜ್ಯಕ್ಕೆ ಮಂಜೇಶ್ವರ ಏರಿಯಾಕ್ಕೆ ಕೊಂಡೋಗಿ ಅವರನ್ನ ಕೊಲೆ ಮಾಡಿ ಬಾವಿಗೆ ಎಸೆದಿದ್ದಕ್ಕಂಥ ಪ್ರಕರಣ ನಡೆದಿದೆ. ನಾವು ಇದನ್ನು ಈಗ ಖಂಡನೆ ಮಾಡಿದ್ದೀವಿ. ಪೊಲೀಸವರಿಗೆ ಅಧಿಕಾರಿಗೆ ಒತ್ತಡ ಮಾಡಿದ್ದೀವಿ. ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದೀವಿ ಮತ್ತು ಇದೊಂದು ಕೊಲೆನೇ ಆಗಿದೆ ಅಂತ ಹೇಳಿದ್ದೆವು. ಈಗ ಕೊಲೆ ಅಂತ ಪ್ರೂವ್ ಆಗಿದೆ. 3 ದಿವಸದ ಒಳಗಡೆ ಪೊಲೀಸರು ಒಬ್ಬ ಅಭಿಷೇಕ್ ಶೆಟ್ಟಿಯಲ್ಲ ಅವರನ್ನ ಬಂಧನ ಮಾಡಿದ್ದಾರೆ ಮತ್ತು ಕೊಲೆಗೆ ಕೊಟ್ಟಂಥ ಪೊಲೀಸ್ ವರದಿಗಳ ಪ್ರಕಾರ ನಾನು ನೋಡಿದಂಥದ್ದು ಬಹಳ ಒಂದು ಸಿಲ್ಲುಕ ಕಾರಣಕ್ಕಾಗಿ ಒಬ್ಬ ರಿಕ್ಷಾ ಚಾಲಕರನ್ನು ಆ ರಿಕ್ಷಾ ಚಾಲಕ ಎಂಬ ಕಾರಣಕ್ಕಾಗಿ ಸುಲಭದಲ್ಲಿ ಸಿಗ್ತಾನೆ ಎಂಬ ಕಾರಣಕ್ಕಾಗಿ ಅವನ ರಿಕ್ಷಾದಲ್ಲಿ ಬಲಾತ್ಕಾರವಾಗಿ ಕರೆದುಕೊಂಡು ಹೋಗಿ ನಮ್ಮ ಟೋಲ್ ಗೇಟ್ನ ಹೊರಗಡೆ ಕೊಂಡೋಗಿ ಈ ರೀತಿಯ ಕೃತ್ಯ ನಡೆಸಿದ್ದನ್ನು ರಿಕ್ಷಾ ಚಾಲಕರ ಸಂಘದ ಅಧ್ಯಕ್ಷನಾಗಿ ಇದನ್ನು ತೀವ್ರವಾಗಿ ಖಂಡನೆ ಮಾಡ್ತೀವಿ. ಮತ್ತು ಇದು ಪ್ರಕರಣವನ್ನು ಭೇದಿಸಿದಂಥ ಪೊಲೀಸರಿಗೆ ಕೇರಳ ಮತ್ತು ಕರ್ನಾಟಕ ಪೊಲೀಸರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇಲ್ಲದಿದ್ದರೆ ನೀರಲ್ಲಿ ಮುಳುಗಿ ಸತ್ತಿದ್ದ ಅಂತ ಹೇಳ್ತಿದ್ರು. ಇವತ್ತು ಈ ಪ್ರಕರಣ ಭೇದಿಸಿದ್ದೀರಿ, ನಾನು ಪೊಲೀಸಿಗೆ ಶಬ್ಬಾಸ್ ಅಂತೇನೆ. ಆದರೆ ಇದು ಇಲ್ಲಿಗೆ ನಿಲ್ಲಬಾರದು. ಒಬ್ಬ ರಿಕ್ಷಾ ಚಾಲಕನಿಗೆ ಇವತ್ತು ರಾತ್ರಿ ವೇಳೆ ಬಾಡಿಗೆ ಮಾಡ್ತಕ್ಕಂಥ ಅವಕಾಶ ಇದ್ದಾವೆ, ಕಾನೂನಲ್ಲಿ ಅವಕಾಶ ಇದೆ. ಈ ರೀತಿ ಕೃತ್ಯಗಳು ಆಗುವಂಥ ಸಂದರ್ಭಗಳು ಇದೊಂದು ಬಹಳ ಗಂಭೀರವಾದಂಥ ವಿಚಾರ. ಈ ವಿಚಾರದ ಬಗ್ಗೆ ನಮ್ಮ ರಿಕ್ಷಾ ಚಾಲಕ ಸಂಘಟನೆಯಿಂದ ಈಗಾಗಲೇ ಪೊಲೀಸ್ ಕಮಿಷನರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಮತ್ತು ಇಲ್ಲಿ ಮಂಗಳೂರು ನಗರದಲ್ಲಿ ಎಲ್ಲ ರಿಕ್ಷಾ ಚಾಲಕರಿಗೆ ರಾತ್ರಿ ವೇಳೆ ಇಂಥ ಘಟನೆಗಳು ಸಂಭವಿಸಿದಂತೆ ಪೊಲೀಸರು ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು. ಯಾವ ರೀತಿ ಮಾಡ್ತಿರೋ ಅದು ಪೊಲೀಸರ ಜೊತೆ ನಾವು ಸಹಕಾರ ಮಾಡಲಿಕ್ಕೆ ರೆಡಿ ಇದ್ದೇವೆ. ವೆದರ್ ದೇ ಆರ್ ಗಿವಿಂಗ್ ಐಡೆಂಟಿಫಿಕೇಶನ್ ತೊಗೊಂಡು ಬಿಡಬೇಕಾ, ಏನು ಮಾಡಬೇಕು, ಅದರ ಬಗ್ಗೆ ನಾವು ಸಿದ್ಧರಿದ್ದೇವೆ ಪೊಲೀಸರ ಜೊತೆ ಸಿಗಲಿಕ್ಕೆ. ಆದರೆ ಈ ರೀತಿಯ ತೊಂದರೆಗಳು ಆಗದಂತೆ ಕ್ರಮ ವಹಿಸಿಕೊಳ್ಬೇಕು ಮತ್ತು ತೀರುವಾದಂಥ ಕುಟುಂಬಕ್ಕೆ, ಮೃತರಾದ ಒಬ್ಬ ರಿಕ್ಷಾ ಚಾಲಕ ಅವನ ಕುಟುಂಬಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ, ನಮ್ಮ ಕರ್ನಾಟಕ ಮತ್ತು ಕೇರಳ ಸರ್ಕಾರಗಳು ಆ ಕುಟುಂಬಕ್ಕೆ ಸಹಾಯವನ್ನು ಮಾಡಬೇಕು ಅಂತ ಹೇಳುವುದನ್ನು ನಾನು ಈ ಮೂಲಕ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ನಾನು ಕೂಡ ಮುಖ್ಯಮಂತ್ರಿಗಳಿಗೆ ಅವರ ಕುಟುಂಬದವರಿಗೆ ರಿಕ್ಷಾ ಚಾಲಕರನ್ನ ಕರ್ಕೊಂಡು ಹೋಗಿ, ಆ ಕುಟುಂಬಕ್ಕೆ ಬಡ ಕುಟುಂಬ ಇದೆ, ಒಬ್ಬ ರಿಕ್ಷಾ ಚಾಲಕ ದುಡಿತಾನೆ ಅಂತಾದರೆ ರಾತ್ರಿ ವೇಳೆ ಬಂದು ಅವನಷ್ಟು ಒಳ್ಳೆಯ ಪ್ರಾಮಾಣಿಕ ಒಬ್ಬ ಚಾಲಕ ಬೇರೆ ಯಾರೂ ಇರಲಿಲ್ಲ. ನಮಗೆಲ್ಲರಿಗೂ ಅವನ ಮೇಲೆ ಸಹಾನುಭೂತಿ ಇದೆ. ಒಬ್ಬ ಉತ್ತಮ ಯಾವುದೇ ಕೃತ್ಯದಲ್ಲಿ ಭಾಗಿಯಾಗದಂಥ ಚಾಲಕನ ಈ ರೀತಿಯ ಭೀಕರವಾದ ಕೊಲೆ ಆಗಿದೆ ಅಂದರೆ ಇದು ಯಾರಿಗೂ ಸಹಿಸಲು ಅಸಾಧ್ಯವಾಗಿರ್ತಕ್ಕಂಥದ್ದು. ಅದಕ್ಕೆ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ಮತ್ತು ರಿಕ್ಷಾ ಚಾಲಕರಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳೋದನ್ನು ಕೋರ್ಟ್